ಬಾಳ ಗ್ರಾಮ ಪಂಚಾಯತ್ನಲ್ಲಿ ನೀರಿನ ಮೀಟರ್ ಇದ್ದವರಿಗೆ ದುಬಾರಿ ಬಿಲ್, ಮೀಟರ್ ಇಲ್ಲದವರಿಗೆ ಕನಿಷ್ಠ ದರವನ್ನು ಹಾಕಿ ತಾರತಮ್ಯ ನೀತಿಯನ್ನು ಅನುಸರಿಸಲಾಗ್ತಾ ಇದೆ ಅಂತ ಆರೋಪಿಸಿದ್ದಲ್ಲದೆ ಎಲ್ಲರಿಗೂ ಕನಿಷ್ಠ ದರವನ್ನು ವಿಧಿಸಿ ಅಂತ ಬಾಳ ಗ್ರಾಮದ ಸಾರ್ವಜನಿಕರು ಪಂಚಾಯತ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯ ಮಾಡಿದ್ದಾರೆ. ಮಾಜಿ ಸದಸ್ಯ ಬಿಜೆಪಿ ಕಳವಾರು ಶಕ್ತಿ ಕೇಂದ್ರದ ಅಧ್ಯಕ್ಷ ಭಾಸ್ಕರ್ ರಾವ್ ಬಾಳ ಅವರು ಮಾತನಾಡಿ, ಮೀಟರ್ ಅಳವಡಿಸಿ ಇಚ್ಛಾಶಕ್ತಿಯಿಂದ ನೀರಿನ ದರವನ್ನು ನ್ಯಾಯಯುತವಾಗಿ ಕೊಡಲು ಇಚ್ಛಿಸಿದವರಿಗೆ ಅನ್ಯಾಯವಾಗ್ತಾ ಇದೆ. ನೀರನ್ನು ಎಲ್ಲರೂ ಕೂಡ ಬಳಕೆ ಮಾಡ್ತಾ ಇದ್ದಾರೆ. ಆದರೂ ಈ ತಾರತಮ್ಯ ಯಾಕೆ? ಎಲ್ಲರಿಗೂ ಕನಿಷ್ಠ ದರವನ್ನು ವಿಧಿಸಿ, ಅಲ್ಲಿವರೆಗೆ ನಾವು ನೀರಿನ ಬಿಲ್ ಕಟ್ಟೋದಿಲ್ಲ ಅಂತ ಹೇಳಿದರು. ಈ ಸಂದರ್ಭ ಹೊಟ್ಟೆಕಾಯರ್ ಬಳಿ ಹುಲ್ಲು ಬೆಳೆದು ವಾಹನ ಬರುವುದು ತಿಳಿಯದೆ ಅಪಘಾತವಾಗುವ ಸಂಭವವಿದೆ. ಅಲ್ಲದೆ ಹಾವುಗಳು, ಹೆಬ್ಬಾವಿನ ಕಾಟ ಹೆಚ್ಚಾಗ್ತಾ ಇದೆ. ಪಂಚಾಯತ್ನಲ್ಲಿ ಹಣ ಇಲ್ಲ ಅಂತ ಉಡಾಫೆಯಿಂದ ಊರಿನವರು ಶ್ರಮದಾನ ಮಾಡಿ ಹುಲ್ಲು ತೆಗೆಯಿರಿ ಅಂತ ಹೇಳಿರೋದು ಸರಿಯಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಮನವಿಯಲ್ಲಿ ಕೊಡುವಾಗ ಇಲ್ಲಿಂದ ನೀವೇ ಹುಲ್ಲನ್ನು ತೆಗೀರಿ ಅಂತ ಉಡಾಫೆ ಮಾತು ಬಂದಿದೆ ಅಂತ ಹೇಳಿದ್ರು. ಸ್ಪಷ್ಟವಾಗಿ ಪಂಚಾಯತಿ ಸೇರಿಂದ ಈ ಹುಲ್ಲುಗಳನ್ನು ಕಟ್ ಮಾಡಬೇಕು. ಕೆಲವು ಕಡೆಯಲ್ಲಿ ಎದುರು ಬದಿಯಿಂದ ಬರುವ ವಾಹನ ಕಾಣ್ತಾ ಇಲ್ಲ, ರಸ್ತೆ ಬದಿಯಲ್ಲಿ ಹಾವುಗಳು ಬರ್ತಾ ಉಂಟು, ಹೆಬ್ಬಾವುಗಳು ಬರ್ತಾ ಉಂಟು, ನಡಿಲಿಕ್ಕೆ ಆಗ್ತಂತೆ ಪರಿಸ್ಥಿತಿ ಉಂಟು. ನೀವೊಮ್ಮೆ ಕಣ್ಣಾರೆ ನೋಡಿದರೆ ಗೊತ್ತಾಗ್ತದೆ. ತಕ್ಷಣವಾಗಿ ಇದನ್ನು ನಮ್ಮ ಪಂಚಾಯತ್ ಹೇಳ್ತಾ ಇದ್ದೇವೆ. ಅದರಿಂದ ದಯಮಾಡಿ ಇದನ್ನು ತಕ್ಷಣವಾಗಿ ಅಷ್ಟರವರೆಗೆ ನಾವು ಯಾರು ಬಿಲ್ ಕೊಡ್ತೀವಿ.